ಮಿನಿ ವಿಧಾನಸೌಧವನ್ನೇನಾದರೂ ಜನಸಾಮಾನ್ಯ ಹೊಕ್ಕರೆ ಕೆಲಸ ಆಗುವುದೇ ಇಲ್ಲ. ಅಲ್ಲಿ ಬ್ರೋಕರ್ಗಳ ಸಾಮ್ರಾಜ್ಯವಿದೆ ಎಂದು ಕೊಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಗಂಭೀರ ಆರೋಪ ಮಾಡಿದ್ದಾರೆ. ಚಂದ್ರಹಾಸ್ ಕರ್ಕೇರ ಅಧ್ಯಕ್ಷತೆಯಲ್ಲಿ ನಡೆದ ಬಂಟ್ವಾಳ ತಾಲೂಕು ಪಂಚಾಯತ್ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಪ್ರತಿನಿಧಿಯಾಗಿ ಮಾತನಾಡಿದ ಅವರು, ಕಳೆದ ಹಲವು ಮೀಟಿಂಗ್ಗಳಲ್ಲಿ ಈ ವಿಷಯ ಪ್ರಸ್ತಾಪಗೊಂಡಿದ್ದರೂ ಯಾವುದೇ ಚುರುಕು ಮುಟ್ಟಿಸುವ ಕೆಲಸವಾಗಿಲ್ಲ. ಇಲ್ಲಿ ಯಾವುದೇ ರೆಕಾರ್ಡ್ ಸರಿಯಾದ ಸಮಯಕ್ಕೆ ಲಭ್ಯವಾಗುತ್ತಿಲ್ಲ. ಕಡತಗಳು ಕಾಣೆಯಾಗುವ ಕುರಿತು ಗಂಭೀರವಾಗಿ ತೆಗೆದುಕೊಂಡಂತಿಲ್ಲ. ಕೆಲವೊಂದು ವ್ಯಕ್ತಿಗಳ ಗುಂಪು ಇಲ್ಲಿ ಕೆಲಸ ಮಾಡುತ್ತದೆ. ವ್ಯಕ್ತಿಯೊಬ್ಬರು ಒಂದು ವಿಷಯಕ್ಕೆ ಸಂಬಂಧಿಸಿ ಹಲವಾರು ಬಾರಿ ಅಲೆಯುವಂತೆ ಮಾಡಲಾಗುತ್ತಿದೆ. ಇಲ್ಲಿ ಬ್ರೋಕರ್ಗಳು ಫೈಲ್ ನೋಡುತ್ತಾರೆ, ಎಲ್ಲ ಫೈಲ್ಗಳನ್ನು ತೆಗೆಯುತ್ತಾರೆ. ಸಂಜೆಯ ಬಳಿಕ ಕೆಲಸಗಳು ವೇಗವಾಗಿ ನಡೆಯುತ್ತವೆ ಎಂಬ ಆರೋಪವಿದೆ. ಜವಾಬ್ದಾರಿ ಇಲ್ಲದವರು ಕಡತಗಳನ್ನು ಪರಿಶೀಲನೆ ನಡೆಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ತಹಶೀಲ್ದಾರ್ ಅವರು ತಮ್ಮ ಕೈ ಕೆಳಗಿನ ಅಧಿಕಾರವನ್ನು ಈ ಕುರಿತು ಗಮನಿಸಬೇಕು ಎಂದರು. ಇವರೊಂದಿಗೆ ಧ್ವನಿಗೂಡಿಸಿದ ಆಡಳಿತ ಪಕ್ಷದ ತಾಲೂಕು ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಭು, ಕಂದಾಯ ಇಲಾಖೆಯ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ಮಿನಿ ವಿಧಾನಸೌಧ ರಚನೆಗೊಂಡರೂ ಅಟಲ್ ಜನಸ್ನೇಹಿ ಕೇಂದ್ರ ಅಲ್ಲಿಗೆ ಶಿಫ್ಟ್ ಆಗಿಲ್ಲಬೇಕೆ ಎಂದು ಪ್ರಶ್ನಿಸಿದರು. ಈ ಸಂದರ್ಭ ಗರಂ ಆದ ತಹಶೀಲ್ದಾರ್ ಪುರಂದರ ಹೆಗಡೆ ಉತ್ತರಿಸಿದಾಗ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ತಹಶೀಲ್ದಾರರ ಬಗ್ಗೆ ನಮಗೆ ಏನು ಅಗೌರವ ಇಲ್ಲ. ತಹಶೀಲ್ದಾರ್ ಕೆಲಸ ಮಾಡ್ತಾರೆ. ಇದನ್ನು ಸಾರ್ವತ್ರಿಕವಾಗಿ ನಾವೆಲ್ಲರೂ ಒಪ್ಪಿಕೊಳ್ತೇವೆ. ಹೇಳಿದ್ದೇನೆ, ಮೂರು ಸದಸ್ಯರು ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸದಸ್ಯರಿಗೆ ಅವಕಾಶ ಕೊಡಬೇಡಿ, ನನಗೆ ಸೇರಿಸಿ ನಾವು ಹೋಗ್ತೇವೆ. ನಾವು ಹೇಳುದು ತಹಶೀಲ್ದಾರೆ ಅವರು ಸತ್ಯವಾದಂತಹ ವಿಚಾರ, ನಿಜವಾದ ವಿಷಯ ಪ್ರಸ್ತಾಪ ಮಾಡ್ತಾರೆ. ನಾನು ತಹಶೀಲ್ದಾರ್, ತಾಲೂಕಿನ ದಂಡಾಧಿಕಾರಿ ಎಂದು ಹೇಳಿದ ತಹಶೀಲ್ದಾರ್, ನಾನು ಹೇಗೆ ಕೆಲಸ ಮಾಡುತ್ತಿದ್ದೇನೆ ಎಂಬುದು ಎಲ್ಲರಿಗೂ ಗೊತ್ತು. 94C ಹಕ್ಕುಪತ್ರವನ್ನು ಒದಗಿಸಲು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಮೀಟಿಂಗ್ಗಳಿಗೆ ತೆರಳಿದ ಬಳಿಕ ಸಂಜೆಯ ಬಳಿಕವಷ್ಟೇ ಸಮಯ ಸಿಗುತ್ತದೆ. ದಿನದ 24 ತಾಸು ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂದು ಉತ್ತರಿಸಿದರು. ಸಭೆಯಲ್ಲಿ ಗಂಭೀರವಾದ ಚರ್ಚೆ ನಡೆಯುತ್ತಿದ್ದರೂ ಕೆಲ ಅಧಿಕಾರಿಗಳು ಪತ್ರಿಕೆ ಓದುವ ದೃಶ್ಯ ಸಭೆಯಲ್ಲಿ ಕಂಡುಬಂತು. ಸಭೆಯಲ್ಲಿ ಪ್ರಮುಖವಾದ ವಿಚಾರ ಚರ್ಚೆ ನಡೆಯುತ್ತಿದ್ದಾಗ ಸಭೆಗೂ ತಮಗೂ ಸಂಬಂಧ ಇಲ್ಲ ಎನ್ನುವಂತೆ ಕೆಲ ಇಲಾಖೆಯ ಅಧಿಕಾರಿಗಳು ಸಭಾ ಶಿಸ್ತನ್ನು ಮರೆತು ತಮ್ಮ ಪಾಡಿಗೆ ಪತ್ರಿಕೆ ಓದುವುದರಲ್ಲಿ ಬ್ಯುಸಿಯಾಗಿದ್ದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಸಿ ಬಂಗೇರ, ಕಾರ್ಯನಿರ್ವಾಹಕ ಅಧಿಕಾರಿ ರಾಜಣ್ಣ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, V4 News 24/7 ಬಂಟ್ವಾಳ.